ಭಕ್ತರು ಇಷ್ಟಾರ್ಥಗಳ ಈಡೇರಿಕೆಗೆ ಮತ್ತು ಕಾರ್ಯಸಿದ್ಧಿಗಾಗಿ ಆರಂಭದಲ್ಲಿ ದೇವರಿಗೆ ಸಂಕಲ್ಪ ಮಾಡುವುದು, ಕಾರ್ಯ ನೆರವೇರಿದರೆ ಪೂಜೆ ಪುರಸ್ಕಾರ ಮಾಡುವುದು ಸಾಮಾನ್ಯ. ಆದರೆ ಕಾರ್ಯ ನೆರವೇರುವ ಮೊದಲು ಮತ್ತು ಕಾರ್ಯ ಮುಗಿದ ಬಳಿಕವೂ ಪೂಜೆ ಮಾಡುವ ಮೂಲಕ ದೇವರಿಗೆ ಕೃತಜ್ಞತೆ ಸಮರ್ಪಣೆ ಮಾಡುವ ವಿಶೇಷ ಸೇವೆ ಪುತ್ತೂರಿನಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದೆ. ಹೌದು, ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ನಡೆಯುತ್ತಿರುವ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಇಂತಹ ಒಂದು ವಿಶಿಷ್ಟ ಕಾರ್ಯದ ಮೂಲಕ ವೈಶಿಷ್ಟ್ಯತೆ ಮೆರೆಯುತ್ತಿದೆ. ಪುತ್ತೂರಿನ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ಕಳೆದ ಹಲವು ವರ್ಷಗಳಿಂದ ಶ್ರೀ ಸಾರ್ವಜನಿಕ ಗಣೇಶೋತ್ಸವ ಆಯೋಜನೆಯಾಗುತ್ತಾ ಬಂದಿದೆ. ಗಣೇಶೋತ್ಸವ ಆರಂಭಗೊಳ್ಳುವ ಒಂದು ದಿನ ಮೊದಲು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮಹಾಗಣಪತಿ ದೇವರಿಗೆ ವಿಶೇಷ ರಂಗಪೂಜೆ ಸಲ್ಲಿಕೆ ಮಾಡಲಾಗುತ್ತದೆ. 3 ದಿನಗಳ ಕಾಲ ನಡೆಯುವ ಗಣೇಶೋತ್ಸವ ನಿರ್ವಿಘ್ನವಾಗಿ ಸಾಂಗವಾಗಿ ನೆರವೇರುವಂತೆ ಭಕ್ತಿಯಿಂದ ಪ್ರಾರ್ಥಿಸಿ ರಂಗಪೂಜೆಯನ್ನ ಸಮಿತಿಯು ಸಮರ್ಪಿಸುತ್ತದೆ. ಅಂತೆಯೇ ಗಣೇಶೋತ್ಸವ ಮುಗಿದು ಒಂದಷ್ಟು ಸಮಯದ ಬಳಿಕ ಮಹಾಗಣಪತಿಗೆ ಮತ್ತೊಮ್ಮೆ ರಂಗಪೂಜೆ ನೆರವೇರಿಸಿ ಕೃತಜ್ಞತೆ ಸಲ್ಲಿಸುವ ವಿಶೇಷ ಪರಿಪಾಠವು ನಡೆದುಕೊಂಡು ಬರ್ತಾ ಇದೆ. ಹೀಗೆ ಕೃತಜ್ಞತಾ ಪೂರ್ವಕವಾಗಿ ನಡೆಯುವ ರಂಗಪೂಜೆಯು ಈ ಬಾರಿ ಮೇ 31ರಂದು ಸಂಜೆ ನಡೆಯಿತು. ಅರ್ಚಕ ವೇದಮೂರ್ತಿ ಜಯರಾಮ ಜೋಯಿಸ ವೈದಿಕ ಕಾರ್ಯಕ್ರಮ ನಿರ್ವಹಿಸಿದರು. ಗಣೇಶೋತ್ಸವ ಸಮಿತಿಯ ಗೌರವಾಧ್ಯಕ್ಷ ಡಾಕ್ಟರ್ ಎಂಕೆ ಪ್ರಸಾದ್, ಅಧ್ಯಕ್ಷ ಶಶಾಂಕ್ ಕೋಟೇಚ ಸಹಿತ ಸಮಿತಿ ಸದಸ್ಯರು ಪದಾಧಿಕಾರಿಗಳು ಉಪಸ್ಥಿತರಿದ್ದು ಪೂಜೆ ಸಲ್ಲಿಸಿದರು. ಗಣೇಶೋತ್ಸವ ನಿರ್ವಿಘ್ನವಾಗಿ ನೆರವೇರಬೇಕು ಅಂತ ಸಂಕಲ್ಪ ಇತ್ತು. ಆ ಸಂಕಲ್ಪ ನೆರವೇರಿದೆ. ಆ ಉದ್ದೇಶ ಆಗಿ ಹೇಳಿಕೊಂಡ ಸೇವೆಯನ್ನು ಪರಮಾತ್ಮ ಸನ್ನಿಧಿಗೆ ಇವತ್ತು ಸಮರ್ಪಣೆ ಮಾಡಿದ್ವಿ. ಕೊಟ್ಟಂಥ ಸೇವೆಯಲ್ಲಿ ಏನಾದರೂ ಲೋಪದೋಷಗಳು ಸ್ವಾಭಾವಿಕ. ಆ ಲೋಪದೋಷಗಳು ಯಾವುದಿದ್ದರೂ ಅದನ್ನು ಸಂಪೂರ್ಣವಾಗಿ ಕ್ಷಮೆ ಕೊಟ್ಟು ಆ ಸಂಪೂರ್ಣ ಫಲ ಇದಂಥ ಆ ಫಲವನ್ನು ಪರಮಾತ್ಮ ಇನ್ನು ಮುಂದೆ ಅನುಗ್ರಹ ಮಾಡಿಕೊಟ್ಟು ಇನ್ನು ಮುಂದೆ ಮಾಡುವಂಥ ಗಣೇಶೋತ್ಸವ ಒಳ್ಳೆ ರೀತಿಯಲ್ಲಿ ಭಕ್ತಾದಿಗಳೆಲ್ಲರ ಸಹಕಾರ ಸಿಕ್ಕಿ ಒಳ್ಳೆ ರೀತಿಯಲ್ಲಿ ನೆರವೇರುವಂಥ ಯೋಗಭಾಗ್ಯ ಅಲ್ಲಿಗೆ ಬಂದಂಥ ಭಕ್ತಾದಿಗಳಿಗೆ ಅವರವರ ಇಷ್ಟಾರ್ಥಗಳನ್ನೆಲ್ಲ ಅನುಗ್ರಹ ಮಾಡಿಕೊಟ್ಟು ಆ ಬಿಂಬದಲ್ಲಿ ಸಾನ್ನಿಧ್ಯ ಹೊಂದಿ ಹಾಗೆ ಅಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮ ಆದ್ಯಂತವಾಗಿ ಒಳ್ಳೆ ರೀತಿಯಲ್ಲಿ ಮುಂದೆ ನಡೆಯುವಂಥ ಸೌಭಾಗ್ಯ ಹಾಗೆ ಲೋಕ ಸಮಸ್ತ ಸುಖಿನೋ ಭವಂತಂತ ಎಲ್ಲ ಲೋಕದಲ್ಲಿ ಸಮಸ್ತರು ಸುಖಿಗಳಾಗಲಿ ಬಾಳಲು ಬೇಕಾದಂಥ ಎಲ್ಲ ಯೋಗ್ಯತೆಯನ್ನು ಅನುಗ್ರಹ ಮಾಡಿಕೊಟ್ಟು ಹಾಗೆ ಮಳೆ ಬರುತ್ತಾ ಇಲ್ಲ ಆದಷ್ಟು ಬೇಗ ಇಲ್ಲಿ ಮಳೆ ಬಂದು ವೃಷ್ಟಿಯಾಗಿ ಸುಭಿಕ್ಷೆ ಆಗುವಂಥ ಸೌಭಾಗ್ಯವನ್ನು ಆದಷ್ಟು ಬೇಗ ಕರುಣಿಸಿ ಯಾವ ದೋಷಗಳು ಯಾವ ತಪ್ಪುಗಳಿದ್ದೆಲ್ಲ ಕ್ಷಮೆ ಕೊಟ್ಟು ಮುಂದೆ ಮಾಡುವಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ಬರುವಂಥ ಎಲ್ಲ ವಿಘ್ನಗಳನ್ನೆಲ್ಲ ಪರಿಹಾರ ಮಾಡಿಕೊಟ್ಟು ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಉತ್ತಮ ರೀತಿಯಲ್ಲಿ ಮುಂದೆಯೂ ನಡೆಸಿಕೊಟ್ಟು ಕರುಣಿಸಿ ಮನಸ್ಸಲ್ಲಿರುವ ಎಲ್ಲ ಸತ್ಸಂಕಲ್ಪಗಳನ್ನು ಕೈಗೂಡಿ ಮುಂದೆ ಮಾಡುವಂಥ ಪ್ರತಿಯೊಂದು ಕೆಲಸ ಕಾರ್ಯವು ನಿರ್ವಿಘ್ನವಾಗಿ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ವಿಜೃಂಭಣೆಯಿಂದ ಮುಂದೆ ನಡೆಯುವಂಥ ಎಲ್ಲ ಗಣೇಶೋತ್ಸವ ನೆರವೇರುವಂಥ ಸೌಭಾಗ್ಯವನ್ನು ಮಹಾಗಣಪತಿ ನಮಗೆಲ್ಲರಿಗೂ ಅನುಗ್ರಹಿಸದಿಂತ ಆ ಪ್ರಸನ್ನ ಕಾಲದಲ್ಲಿ ನಾವು ಮಾಡುವಂಥ ಪ್ರಾರ್ಥನೆ. ಉತ್ಸವ ನಾವು ಸಾಧಾರಣ ನಾನೀಗ ಅಧ್ಯಕ್ಷನಾಗಿ 83ನೇ ಇಸವಿಯಿಂದ ಅಧ್ಯಕ್ಷನಾಗಿ ಇದ್ದೇನೆ. ನಮ್ಮ ಗಣೇಶೋತ್ಸವವು ಬೆಳೀತಾ ಬಂದಿದೆ. ಪ್ರತಿ ವರ್ಷವೂ ಕೂಡ ಎತ್ತರಕ್ಕೆ ಏರ್ತಾ ಹೋಗಿ ಜನಪ್ರಿಯವಾಗಿ ಮುಖ್ಯವಾಗಿ ಹಿಂದೂಗಳನ್ನು ಒಗ್ಗೂಡಿಸುವಂಥ ದೊಡ್ಡ ಕೆಲಸವನ್ನು ನಾವು ಮಾಡ್ತಾ ಬಂದಿದ್ದೇವೆ. ಅದರಿಂದ ತುಂಬ ಹಿಂದುತ್ವದ ಅರಿವಾಗಿದೆ. ಅವರಿಗೆ ಅರಿವು ಮಾಡಿದ್ದು ನಾವು ಇದನ್ನೆಲ್ಲ ಮಾಡಿದ್ದು. ಗಣೇಶೋತ್ಸವ ಶುರು ಮಾಡುವುದು ನಾವು ಮೊದಲು ವಿಗ್ರಹ ಮಾಡುವ ಮೊದಲು ಎಲ್ಲ ದೇವಸ್ಥಾನಕ್ಕೆ ಹೋಗ್ತೇವೆ. ಪುತ್ತೂರಲ್ಲಿರುವ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಮಠಕ್ಕೂ ರಾಘವೇಂದ್ರ ಮಠ ಎಲ್ಲದಕ್ಕೂ ಹೋಗಿ ಕೈ ಮುಗಿದು ಆಮೇಲೆ ನಾವು ಇದು ವಿಗ್ರಹ ರಚನೆಗೆ ಶುರು ಮಾಡ್ತೇವೆ. ವಿಗ್ರಹ ರಚನೆ ಆದ ಮೇಲೆ ಅದರ ಮೊದಲು ಕಳೆದ ವರ್ಷ ಗಣೇಶೋತ್ಸವ ಒಳ್ಳೆ ರೀತಿಯಲ್ಲಿ ಆದ ಕಾರಣ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೋಸ್ಕರ ಒಂದು ರಂಗಪೂಜೆಯನ್ನು ನಾವು ರಂಗಪೂಜೆ ಮಾಡ್ತೇವೆ. ಆಮೇಲೆ
ನಾಳೆ ಗಣೇಶೋತ್ಸವ ಆದ್ರಿ, ಅದರ ಮುಂಚಿನ ದಿವಸ ಗಣೇಶೋತ್ಸವ ಒಳ್ಳೆ ರೀತಿಯಲ್ಲಿ ಆಗಲಿ, ಯಾವುದೇ ಅಹಿತ ಘಟನೆಗಳಾಗದು ಬೇಡ. ಭಾಷಣ ಮಾಡುವರೆಲ್ಲ ಒಳ್ಳೆ ರೀತಿಯಲ್ಲಿ ಭಾಷಣ ಮಾಡಿ ಅವರು ಜನರ ಮನಸ್ಸಿನಲ್ಲಿರುವಂತಹ ಮಲಗಿದ ಹಿಂದೂ ಧರ್ಮವನ್ನು ಎಬ್ಬಿಸಿ ಒಗ್ಗೂಡಿಸುವಂಥ ಒಂದು ಕೆಲಸ ಆಗಲಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಮಳೆ ಬರಲಿ, ಜನರಿಗೆ ಕೆಲಸ ಸಿಕ್ಕಲಿ, ಹುಡುಗಿಯರಿಗೆಲ್ಲ ಮದುವೆ ಆಗಲಿ, ಮಕ್ಕಳಾಗಲಿ, ಎಲ್ಲ ಲೋಕ ಕಲ್ಯಾಣವಾಗಲಿ ಅಂತೆಲ್ಲ ಹೇಳುವ ರೀತಿಯಲ್ಲಿ ನಾವು ಈ ಗಣೇಶೋತ್ಸವದ ಮುಂಚಿನ ದಿವಸ ಮಾಡ್ತೇವೆ. ಮರುದಿವಸ ಗಣೇಶೋತ್ಸವ ಕೂಡ ಹಾಗೆ. ಬೆಳಿಗ್ಗೆ ಗಣೇಶನನ್ನು ತರಬೇಕಾದ್ರೆ ಎಲ್ಲ ದೇವಸ್ಥಾನಕ್ಕೂ ಕೈ ಮುಗಿದು ಬಂದು ಗಣೇಶನನ್ನು ಕಂಡು ಇಲ್ಲಿ ಸ್ಥಾಪನೆ ಇದು ಮಾಡ್ತೇವೆ, ಅನುಷ್ಠಾನ ಮಾಡ್ತೇವೆ. ಒಂದು ಸಿಯಾಳ ಅಭಿಷೇಕ ಮಾಡ್ತೇವೆ. ಸಿಯಾಳ ಅಭಿಷೇಕ ಮಾಡಿ ಮಳೆ ಕಾಲಕ್ಕೆ ಸರಿಯಾದ ಮಳೆ ಬರಲಿ, ಅಕಾಲಿಕ ಮಳೆ ಬೇಡ, ಕಾಲಕ್ಕೆ ಸರಿಯಾದ ಮಳೆ ಬಂದು ಬೆಳೆ ಎಲ್ಲ ಒಳ್ಳೆಯದಾಗಿರಲಿ. ನಮ್ಮ ಜನರು ಕೃಷಿಯನ್ನು ನಂಬಿಕೊಂಡಿದ್ದಾರೆ, ಹಾಗೆ ಕೃಷಿ ಒಳ್ಳೆಯದಾಗಿ ಬರಬೇಕು ಹೇಳುವ ಒಂದು ಉದ್ದೇಶದಿಂದ ಸಿಯಾಳ ಅಭಿಷೇಕ ಮೊನ್ನೆ ಮಾಡಿದ್ದೇವೆ. ಹೀಗೆ ಒಂದು ವಿಭಿನ್ನ ಪರಿಪಾಠವು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಮೂಲಕ ನಡೆದುಕೊಂಡು ಬರ್ತಾ ಇದೆ. ಈ ಮೂಲಕ ಮಾನವೀಯ ಮೌಲ್ಯಗಳ ಪೈಕಿ ಒಂದಾದ ಕೃತಜ್ಞತಾ ಭಾವನೆಯ ಸಂದೇಶವನ್ನು ಲೋಕಕ್ಕೆ ಸಾರ್ತಾ ಇದೆ. ಲೋಕೇಶ್ ಬನ್ನೂರು, ಸಚಿನ್ ಶೆಟ್ಟಿ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಒಂದೇ ಸೂರಿನಡಿ ಅಭೂತಪೂರ್ವ ಬಟ್ಟೆಗಳ ಭಂಡಾರ ಪುತ್ತೂರಿನ ಮಹತೋಬಾರ ದೇವಾಲಯದ ಸಭಾಭವನದಲ್ಲಿ ತೆರೆದುಕೊಂಡಿದೆ ವಿನೂತನ ಬಟ್ಟೆಗಳ ಲೋಕ. ಇದು ಪುತ್ತೂರಿನ ಹತ್ತೂರಿನ ಜನರಿಗಾಗಿ ವಿಶೇಷ ಕೊಡುಗೆ. ಯಾವುದೇ ವಸ್ತು ಖರೀದಿಸಿ ಕೇವಲ 199 ರೂಪಾಯಿಗೆ ಉನ್ನತ ಕಂಪನಿಯಿಂದ ತಯಾರಾದ ಉತ್ತಮ ಗುಣಮಟ್ಟದ ಅಸಂಖ್ಯಾತ ಅತ್ಯುತ್ತಮ ವಿನ್ಯಾಸವುಳ್ಳ ಎಲ್ಲಾ ತರಹದ ಸೀರೆ, ಧೋತಿ, ಫ್ರಾಕ್, ವೆಸ್ಟರ್ನ್ ಡ್ರೆಸ್, ಚೂಡಿದಾರ್, ಮಿಡಿ, ಟಾಪ್ಗಳು, ಲೆಗಿನ್ಸ್, ಪ್ಲಾಜೋ ಪ್ಯಾಂಟ್ಗಳು, ಶರ್ಟ್, ಜೀನ್ಸ್ ಪ್ಯಾಂಟ್ಗಳು, ನೈಟಿ, ಜರ್ಕಿನ್, ಬಾಬಾ ಸೂಟ್, ಚಪ್ಪಲಿಗಳು, ಬ್ಯಾಗ್, ಆಟಿಕೆ, ಇನ್ನಷ್ಟು ಮತ್ತಷ್ಟು ನಿಮಗಾಗಿ ವಿನೂತನ ವಿಶೇಷ ಆಕರ್ಷಕ ಬೆಲೆಗೆ. ನ್ಯೂ ಚೆನ್ನೈ ಶಾಪಿಂಗ್ ಸೀರೆ ಹಾಗೂ ರೆಡಿಮೇಡ್ಗಳು, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸಭಾಭವನ. ನ್ಯೂ ಚೆನ್ನೈ ಶಾಪಿಂಗ್ ಸೀರೆ ಹಾಗೂ ರೆಡಿಮೇಡ್ಗಳು, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸಭಾಭವನ, ಪುತ್ತೂರು. 5/6/2023 ಪ್ರಾರಂಭ. ನೀವು ಭೇಟಿ ಕೊಡಿ, ನಿಮ್ಮವರನ್ನು ಕರೆತನ್ನಿ. ಇದು ವಿನೂತನ ಬಟ್ಟೆಗಳ ಕಲೆಕ್ಷನ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.